ಡಿಸಿ ಮನ್ನಾ ಭೂಮಿಯನ್ನು ದಲಿತರಿಗೆ ನೀಡುವಂತೆ ಹಾಗೂ ಇತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಪ್ರತಿಭಟನೆ ನಡೆಸಿತು. ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ವೇದಿಕೆಯ ಕಾರ್ಯಕರ್ತರು ತಮ್ಮ ಬೇಡಿಕೆ ಈಡೇರುವ ತನಕ ಪ್ರತಿಭಟನೆಯನ್ನು ಕೈಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. 94 ಸಿಸಿ ಅಕ್ರಮ ಸಕ್ರಮದಲ್ಲಿ ಜಾಗ ಮಂಜೂರು ಮಾಡುವಂತೆ ಮನವಿ ಮಾಡಿದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಈ ಕುರಿತು ಸೂಕ್ತ ಗಮನ ಹರಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ತಹಸೀಲ್ದಾರ್ ಅಧಿಕಾರಿಗಳು ಇಪ್ಪಡು ಅತಿ ಮೀರ ಪೊಲೀಸರ ದಬ್ಬಾಳಿಕೆ ಬರ್ತದಲ್ಲ ನಮ್ಮ ಖಂಡಿತ ನಮ್ಮ ಬೋಡಿ ಬಂದೆ ಎದುರು ಉಂಟು ನಿನ್ನ ನಮ್ಮ ಖಂಡಿತ ನಮ್ಮ ಬೇಡಿಕೆಯನ್ನು ನಮ್ಮ ದಿವಂತ ನಮ್ಮ ಇನ್ನು ಎಲ್ಲ ಚುನಾವಣೆ ನೀತಿಯು ತುಂಬು ನಂಗೆ ಕೆಲಸ ಮಾಡಿಕೊಂಡು ಅಕಲ ಬುಲ್ಲಾರಿಗೆ ಬರ್ತುಂಡು ಅಪ್ಪಗಂಡ ಒಂಜಿ ತಹಸೀಲ್ದಾರಿಗೆ ಒಂಜಿ ದುಡ್ಡು ಬರ್ತನೆ ಬೆಟ್ಟಿಗೆನೆ ಒವ್ವೇ ಒಂಜಿ ಗುಂಕಿ ಹಕ್ಕು ಇತ್ತಿನೆಲ್ಲ ತರಕಾರಿ ಜಾಗ ಅಂತ ಬರೆಯಾರ ಹಾಕೊಂಡು